ಮಂಗಳೂರು ನಗರದ ಬಣ್ಣಗುಡ್ಡೆಯಲ್ಲಿರುವಂತಹ ಸಂಘನಿಕೇತನದಲ್ಲಿ ಕೇಶವ ಸ್ಮೃತಿ ಸಂವರ್ಧನಾ ಸಮಿತಿಯ ಆಶ್ರಯದಲ್ಲಿ ಈ ಬಾರಿ ಸಾರ್ವಜನಿಕ ಶ್ರೀ ಗಣೇಶೋತ್ಸವಕ್ಕೆ ಅಮೃತ ಮಹೋತ್ಸವ ಸಂಭ್ರಮವಾಗಿದ್ದು, ಶ್ರೀ ಮಹಾಗಣಪತಿ ದೇವರ ಮೃತ್ತಿಕಾ ವಿಗ್ರಹವನ್ನು ವಿಜೃಂಭಣೆಯಿಂದ ನಿನ್ನೆ ತಂದು ಪ್ರತಿಷ್ಠಾಪನೆ ನೆರವೇರಿಸಲಾಗಿದೆ. ಇಂದಿನಿಂದ ಸೆಪ್ಟೆಂಬರ್ 4ರವರೆಗೆ ಗಣೇಶೋತ್ಸವ ಅತ್ಯಂತ ಸಂಭ್ರಮದಿಂದ ನಡೆಯಲಿದೆ. ಗಣೇಶೋತ್ಸವದ ಉದ್ಘಾಟನೆಯನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಸಹಸ್ರ ಕಾರ್ಯವಾಹಕ ಮುಕುಂದ್ ಅವರು ದೀಪ ಬೆಳಗಿಸುವ ಮೂಲಕ ನೆರವೇರಿಸಿದರು. ಬಳಿಕ ಮಾತನಾಡಿದ ಮುಕುಂದ್, ಇಲ್ಲಿನ ಗಣೇಶ ವಿಶೇಷವಾದ ಗಣೇಶವಾಗಿದ್ದಾನೆ. ಇಲ್ಲಿ ಶ್ರದ್ಧಾಭಕ್ತಿಯಿಂದ ಕೂಡಿರುವಂತಹ ಗಣೇಶನ ಜೊತೆಗೆ ರಾಷ್ಟ್ರ ಜಾಗೃತಿಯನ್ನ ಮೂಡಿಸಿದ ಗಣೇಶವಾಗಿದ್ದಾನೆ ಅಂತ ಹೇಳಿದ್ರು. ಇದು ಶ್ರೀಮಂತ ಗಣಪತಿಯೂ ಆಗಿದ್ದಾನೆ ಅಂತ ಹೇಳಿದ್ರು. ಕೌಟುಂಬಿಕವಾಗಿ ಸಮಾಜದ ಗಣಪತಿಯೂ ಆಗಿದ್ದಾನೆ ಅಂತ ಹೇಳಿದ್ರು. ಮನಗಳನ್ನ ಕುಟುಂಬಗಳನ್ನ ಸಮಾಜವನ್ನ ಹಿಡಿದಿಟ್ಟುಕೊಳ್ಳುವಂತಹ ಶಕ್ತಿ ಈತನಿಗೆ ಇದೆ. ಈ ಸಂದರ್ಭದಲ್ಲಿ ಪ್ರಮುಖರಾದ ಕಲ್ಲಡ್ಕ ಪ್ರಭಾಕರ್ ಭಟ್, ಶಾಸಕ ವೇದವ್ಯಾಸ್ ಕಾಮತ್ ಸಹಿತ ಹಲವು ಮಂದಿ ಗಣ್ಯರು, ಸಮಿತಿಯ ಪ್ರಮುಖರು, ಭಕ್ತರು ಪಾಲ್ಗೊಂಡಿದ್ದರು. ಸಾರ್ವಜನಿಕ ಗಣೇಶೋತ್ಸವವು ಕೂಡ ನಮ್ಮ ಮಾತೃ ಸಮಾಜ ಹಿಂದೂ ಸಮಾಜದಲ್ಲಿ ಈ ಒಂದು ಮಾನಸಿಕ ಬದಲಾವಣೆ ಏನಾಗಬೇಕು, ಪರಿವರ್ತನೆ ಏನಾಗಬೇಕಿದೆ, ಅದಕ್ಕೆ ಪೂರಕವಾದ. ಇವತ್ತಿಗೂ ನಮ್ಮ ಸಮಾಜದಲ್ಲಿ ಅಸ್ಪೃಶ್ಯತೆ ಅನ್ನೋದು ಇವತ್ತಿಗೂ ಇಡೀ ದೇಶದಲ್ಲಿ ಸಾವಿರಾರು ಗ್ರಾಮಗಳಲ್ಲಿದೆ. ಅಥವಾ ಒಂದು ಕುಟುಂಬ, ಒಂದು ಸಮುದಾಯ, ಅದು ಸಮಾಜಕ್ಕೆ, ಇಡೀ ಜಗತ್ತಿಗೆ ಪೂರಕವಾಗಿ ಬದುಕಬೇಕು. ಅದರ ಕೊರತೆಯು ನಾವು ಅನೇಕ ಕಡೆ ನೋಡ್ತೀವಿ. ಇದೆಲ್ಲವೂ ನಡವಳಿಕೆಯಲ್ಲಿ ಆಗಬೇಕಾದ ಬದಲಾವಣೆ, ಒಬ್ಬ ವ್ಯಕ್ತಿ, ಒಂದು ಕುಟುಂಬದಲ್ಲಿ ಆಗಬೇಕಾದ ಬದಲಾವಣೆ. ನಿಜ, ವ್ಯವಸ್ಥಾ ಪರಿವರ್ತನೆ ಮೇಲ್ಮೇಲೆ ಆಗುವಂಥದ್ದು ಇದು ಅವಶ್ಯಕತೆ ಇದೆ. ಆದರೆ ಸಮಾಜದ, ಕುಟುಂಬಗಳಲ್ಲಿ, ವ್ಯಕ್ತಿಗಳಲ್ಲಿ ಆಗಬೇಕಾದ ಬದಲಾವಣೆ, ನಮ್ಮ ಮನೆಯಲ್ಲಿ ಅಸ್ಪೃಶ್ಯತೆ ಆಚರಣೆ ಮಾಡಬಾರದು ಅನ್ನುವ ನಿರ್ಧಾರ, ಜಾತಿ ಮತ ಪಂಥ ಭೇದ, ಮೇಲು ಕೀಳು, ಇದರಿಂದ ನಾವು ಮೇಲೇಳಬೇಕು, ಹಿಂದೂಗಳಾಗಿ ಈ ಒಂದು ಭಾರತ ಮಾತೆಯ ಸಂತಾನರಾಗಿ ನಾವು ಒಟ್ಟಿಗೆ ಇರಬೇಕು ಅನ್ನೋ ಒಂದು ಮಾನಸಿಕ ಬದಲಾವಣೆ ಏನಿದೆಯಲ್ಲ, ಇದು ಮಾಡೋದು, ಆಗುವುದು ಒಂದು ಸವಾಲು ಕೂಡ ಹೌದು, ಕಷ್ಟಕರವಾದ್ದು. ಆದರೆ ದೇಶದಲ್ಲಿ ಸಂಘ ಅಥವಾ ಸಂಘದ ರೀತಿಯಲ್ಲಿ ಮಾಡಿರುವ ಅನೇಕ ಪ್ರಯತ್ನಗಳು ಈ ಸ್ವಾತಂತ್ರ್ಯ ಸಿಗೋಕ್ಕೂ ನನಗನ್ಸುತ್ತೆ ಗಣೇಶೋತ್ಸವ ಒಂದು ಕಾರಣ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. 1800 ಏನು ನಮ್ಮ ಬ್ರಿಟಿಷ್ ಆಗ ಆಡಳಿತ ನಡೆಸ್ತಾ ಇತ್ತು, ಮಾಸ್ ಮೂವ್ಮೆಂಟ್ ಬಿಡ್ತಿರ್ಲಿಲ್ಲ, ಅಂದರೆ ಜನರಿಗೆ ಸೇರಕ್ಕೆ ಬಿಡ್ತಿರ್ಲಿಲ್ಲ. ಅದು ನಮ್ಮ ಹಿಂದೂ ಧರ್ಮದವ್ರು ಸೇರಕ್ಕೆ ಬಿಡ್ತಿರ್ಲಿಲ್ಲ. ಬೇರೆ ಸಮಾಜದವರು ಏನು ನಮಾಜ್ ಇದ್ದೋದು ಅಂತ ಹೇಳಿ ಸೇರ್ತಿರ್ಬೋದು, ಆದರೂ ಹಿಂದೂ ಅವ್ರಿಗೆ ಸೇರಬಾರ್ದು ಅಂತ ಒಂದು ಕಂಡೀಷನ್ ಇತ್ತು. ಆ ಕಂಡೀಷನ್ ಆ ಒಂದು ಪರಿಸ್ಥಿತಿ ಇರುವಾಗ ನಮ್ಮ ಫ್ರೀಡಮ್ ಫೈಟರ್ಸ್ ಏನಿದ್ದಾರೆ ಅವರು ಗಣೇಶೋತ್ಸವ ಅದನ್ನು ಒಂದು ಇನ್ಸ್ಟೆನ್ಸ್ ಥರ ಹಿಡ್ಕೊಂಡು ಸಮಾಜನ ಜೋಡಿಸಿದ್ದು ನಾವು ನೋಡಿದ್ದೀವಿ. ಅಂದರೆ ನಮ್ಮ ಮನೆಯಲ್ಲಿ ಏನು ಆಚರಣೆ ಮಾಡ್ತಿದ್ವಿ ಅದನ್ನು ಸಾರ್ವಜನಿಕ ಮೂಲಕ ಗಣೇಶೋತ್ಸವ ನಾವು ಆಚರಣೆ ಮಾಡಬೇಕು. ಅಂದರೆ ಗಣೇಶ ಅಂದರೆ ಎಲ್ಲರಿಗೂ, ಎಲ್ಲ ಸಮುದಾಯ, ಎಲ್ಲ ಕಮ್ಯುನಿಟಿಗೂ ಒಂಥರ ಎಕ್ಸೆಪ್ಟ್ ಮಾಡುವಂಥ ದೇವರು. ಸೊ ಅದನ್ನು ಹಿಡ್ಕೊಂಡು ಒಂಥರ ಯುನೈಟ್ ಮಾಡಿರೋದು ನಾವು ನೋಡಿದ್ದೀವಿ. ಸೊ ಇದು ಈ ಫೆಸ್ಟಿವಲ್ ಮಾತ್ರ ಅಲ್ಲ, ಒಂಥರ ಮೂಮೆಂಟ್ ರೀತಿಯಲ್ಲಿಯೂ ಮುಂದಾಗಿದೆ.